ವಿಶ್ವದೆಲ್ಲೆಡೆ ಕೊರೋನಾ ಭೀತಿ ಎದುರಾಗಿದ್ದು ದೇಶದಲ್ಲಿ ಈ ಮಹಾಮಾರಿಗೆ 5 ಜನ ಬಲಿಯಾಗಿದ್ದು ವೈರಸ್ ಅನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಇನ್ನು ಕರಾವಳಿ ಭಾಗದಲ್ಲಿಯೂ ಭೀಕರ ಮಹಾಮಾರಿ ಸೋಂಕು ನಿಯಂತ್ರಿಸಲು ಎಲ್ಲ ಸರ್ಕಾರಿ ಕಚೇರಿಗಳನ್ನು ಸ್ಥಗಿತಗೊಳಿಸಲಾಗಿದೆ. ಕೋವಿಡ್-19 ಈಗಾಗಲೇ ಎಲ್ಲೆಡೆ ಹರಡ್ತಾ ಇದ್ದು ಈ ಸೋಂಕನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಕರಾವಳಿ ಭಾಗದಲ್ಲಿಯೂ ಬಹುತೇಕ ಸರ್ಕಾರಿ ಸೇವೆಗಳು ಸ್ಥಗಿತಗೊಂಡಿದ್ದು ಮಾರ್ಚ್ 21ರಿಂದ ಮಾರ್ಚ್ 31ರವರೆಗೆ ಎಲ್ಲ ಸಾರ್ವಜನಿಕ ಸರ್ಕಾರಿ ಸೇವೆಗಳು ಬಂದ್ ಆಗಿದ್ದು ನಗರದ ಎಲ್ಲ ಕಚೇರಿಗಳು ಬಿಕೋ ಎಂತಾಗಿದೆ. ಮಹಾನಗರ ಪಾಲಿಕೆಯ ಎದುರು 3 ಕೌಂಟರ್ಗಳನ್ನು ಹಾಕಲಾಗಿದ್ದು ಉದ್ದಿಮೆ ಪರವಾನಗಿ, ನವೀಕರಣ ಪರವಾನಗಿ, ಜನನ ಮರಣ ಪ್ರಮಾಣ ಪತ್ರ ಹಾಗೂ ಇತರೆ ಮಾಹಿತಿಯನ್ನ ಕೋರಿ ಆಗಮಿಸುವ ಸಾರ್ವಜನಿಕರಿಗೆ ಅರ್ಜಿಗಳನ್ನು ಹಾಕಲು ಪಾಲಿಕೆಯ ಮುಂಭಾಗದಲ್ಲಿ ಪೆಟ್ಟಿಗೆಯನ್ನ ಇಡಲಾಗಿದೆ. ಕರಾವಳಿ ಭಾಗದಲ್ಲೂ ಈ ಕೊರೋನಾ ವೈರಸ್ ಭೀತಿ ಹೆಚ್ಚಾಗುತ್ತಿದ್ದು ಮಂಗಳೂರಿನಲ್ಲಿ ಅನೇಕ ಸರ್ಕಾರಿ ಕಚೇರಿಗಳು ಸಂಪೂರ್ಣವಾಗಿ ಬಂದ್ ಆಗಿದೆ. ಸಂಪೂರ್ಣವಾಗಿ ಮಿನಿ ವಿಧಾನಸೌಧ ಬಂದ್ ಆಗಿರುವಂಥದ್ದು ಇದೇ ತಿಂಗಳ 20ರಿಂದ 31ರವರೆಗೆ ಮಿನಿ ವಿಧಾನಸೌಧ ಬಂದ್. ಯಾವುದೇ ಕೆಲಸ ಕಾರ್ಯಗಳು, ಸರ್ಕಾರಿ ಕೆಲಸ ಕಾರ್ಯಗಳು, ಯಾವುದೇ ಕೆಲಸ ಕಾರ್ಯಗಳು ಮಿನಿ ವಿಧಾನಸೌಧದಲ್ಲಿ 31ರ ತನಕ ಯಾವುದೇ ಸರ್ಕಾರಿ ಕೆಲಸಗಳು ನಡೆಯುವುದಿಲ್ಲ. ಹಾಗೂ ಅನೇಕ ಸರ್ಕಾರಿ ಕಚೇರಿಗಳು ಮಂಗಳೂರು ಕರಾವಳಿ ಭಾಗದಲ್ಲಿರುವಂತಹ ಅನೇಕ ಸರ್ಕಾರಿ ಕಚೇರಿಗಳು ಕೂಡ ಬಂದಾಗಿರುವಂಥದ್ದು. ಯಾವುದೇ ಒಂದು ಕೆಲಸ ಕಾರ್ಯಗಳು, ಸರ್ಕಾರಿ ಕೆಲಸ ಕಾರ್ಯಗಳು ಏನೆಲ್ಲವೇ ಅದು ಯಾವುದೂ ನಡೆಯುವಂತಿಲ್ಲ. ಯಾಕಂದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದಾಗಿ ಒಂದು ಕೆಲಸಗಳನ್ನು ಜಾರಿಗೊಳಿಸಲಾಗಿದೆ. ಯಾವುದೇ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಮಾಲ್ಗಳಾಗಿರ್ಬೋದು ಅಥವಾ ಅನೇಕ ಜನದಟ್ಟಣೆ ಸೇರುವಂತಹ ಪ್ರದೇಶಗಳಾಗಿರ್ಬೋದು ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಜಿಲ್ಲಾಧಿಕಾರಿ ಕಚೇರಿಗೆ ಸಾರ್ವಜನಿಕರಿಗೆ ನಿರ್ಬಂಧ ವಿಧಿಸಿದ್ರೂ ಅಧಿಕಾರಿಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸುವ ಅಧಿಕಾರಿಗಳನ್ನು ತಪಾಸಣೆ ಮಾಡಲಾಗ್ತಾ ಇದ್ದು ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಇನ್ನು ಜನಜಂಗುಳಿಯಿಂದ ತುಂಬಿದ ನಗರದ ಮಿನಿ ವಿಧಾನಸೌಧದಲ್ಲಿ ಯಾವುದೇ ಜನಸೇವೆಯು ಮಾರ್ಚ್ 31ರವರೆಗೆ ರದ್ದುಗೊಂಡಿದ್ದ ಹಿನ್ನೆಲೆಯಲ್ಲಿ ಜನರಿಲ್ಲದೆ ಖಾಲಿಯಾಗಿರುವುದು ಕಂಡುಬರ್ತಾ ಇತ್ತು. ನಗರದ ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಮಿನಿ ವಿಧಾನಸೌಧ, ಡಿಸಿ ಕಚೇರಿ, ಪಾಸ್ಪೋರ್ಟ್ ಆಫೀಸ್ ಇನ್ನಿತರ ಸರ್ಕಾರಿ ಕಚೇರಿಗಳು ದೈನಂದಿನ ಸೇವೆಯನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ. ಎಲ್ಲ ಕಚೇರಿಗಳ ಮುಂಭಾಗದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸೂಚನಾ ಫಲಕವನ್ನು ಹಾಕಲಾಗಿದೆ. ಕ್ಯಾಮರಾಮ್ಯಾನ್ ನಾಗರಾಜ್ ಜೊತೆ ಆದಿತ್ಯರಾವ್, ವಿ4 ನ್ಯೂಸ್ 24/7 ಮಂಗಳೂರು.